ವೈದ್ಯಕೀಯ ಕ್ಷೇತ್ರದಲ್ಲಿ ಆರೋಗ್ಯದ ಆರೈಕೆಗೆ ಸಂಬಂಧಪಟ್ಟ ಉನ್ನತ ಗುಣಮಟ್ಟವನ್ನು ಸಾಧಿಸಲು ಲ್ಯಾಪ್ರೋಸ್ಕೋಪಿಕ್ ಮೂಲಕ ಪಿತ್ತಕೋಶದ ಶಸ್ತ್ರಚಿಕಿತ್ಸೆಯ ಸುರಕ್ಷಾ ಕ್ರಮಗಳ ಬಗ್ಗೆ ಶೈಕ್ಷಣಿಕ ಕಾರ್ಯಾಗಾರಗಳು ಪೂರಕ ಎಂದು ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್ ಅಭಿಪ್ರಾಯಪಟ್ಟರು. ಅವರು ದೇರಳಕಟ್ಟೆಯ ನಿಟ್ಟಿ ವಿಶ್ವವಿದ್ಯಾನಿಲಯದ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಇದರ ಸರ್ಜರಿ ವಿಭಾಗದ ಆಶ್ರಯದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮೂಲಕ ಪಿತ್ತಕೋಶದ ಶಸ್ತ್ರಚಿಕಿತ್ಸೆಯ ಸುರಕ್ಷಾ ಕ್ರಮಗಳ ಬಗ್ಗೆ ನಡೆದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದರು. Still has got its own complications. That's the bile duct injury, and which often, if not tackled properly, can lead to Dr. Rajshekhar told me a new word, biliary cripple. Am I right, sir? Hopefully not. Yeah, if not properly tackled, can lead on to biliary cripple. Well, it's a full-day course which mainly focuses for young postgraduate students and young doctors on safety of performing laparoscopic cholecystectomy. There are a lot of lectures, videos, discussions on technical aspects has been scheduled. The course emphasizes on relevant anatomy, common problems encountered. ಬೆಂಗಳೂರಿನ ಸಕ್ರವರ್ಲ್ಡ್ ಆಸ್ಪತ್ರೆಯ ಸರ್ಜಿಕಲ್ ಗ್ಯಾಸ್ಟ್ರೋಂಟಾಲಜಿ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಾದಿಕ್ ಶಿಕೋರಾ ಮಾತನಾಡಿ, ಲ್ಯಾಪ್ರೋಸ್ಕೋಪಿಕ್ ಮೂಲಕ ಪಿತ್ತಕೋಶದ ಶಸ್ತ್ರಚಿಕಿತ್ಸೆ ಅತ್ಯಂತ ಸೂಕ್ಷ್ಮ ಶಸ್ತ್ರಚಿಕಿತ್ಸಾ ಪ್ರಕ್ರಿಯೆಯಾಗಿದ್ದು, ಇಂತಹ ಚಿಕಿತ್ಸೆಯ ಸಂದರ್ಭದಲ್ಲಿ ಸುರಕ್ಷಾ ಕ್ರಮಗಳ ಬಗ್ಗೆ ವೈದ್ಯರಲ್ಲಿ ಅರಿವು ಮುಖ್ಯವಾಗಿ ಅಗತ್ಯವಿದೆ ಎಂದರು. In our own way in ensuring the safety of our patients, it's a passion for me since a long period. We hope that we can take this to various places in the state and also in the country as part of a very structured program which we are evolving as we go along. And I hope that one day safe cholecystectomy would be a national project, as a national project we put as safe cholecystectomy which should be practiced in all this. So it's a small step, baby steps towards that, and I'm happy that you all are part of that. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಕ್ರವರ್ಲ್ಡ್ ಆಸ್ಪತ್ರೆಯ ವಿಭಾಗದ ನಿರ್ದೇಶಕ ಡಾಕ್ಟರ್ ದಿನೇಶ್ ಗಿಣಿ, ಬೆಂಗಳೂರಿನ ವೈದ್ಯರಾದ ಡಾಕ್ಟರ್ ಕಿಶೋರ್, ಡಾಕ್ಟರ್ ಸೋಮನಾಥ್ ಮಳಗೆ, ಮುಂಬಯಿಯ ಜಸ್ಲಾಕ್ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ನಿಲೇಶ್ ಎಚ್ ಮಾಹಿತಿ ನೀಡಿದರು. ಈ ಸಂದರ್ಭ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಡಾಕ್ಟರ್ ಹರಿಶ್ಚಂದ್ರ, ಕ್ಷೇಮ ಸರ್ಜರಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜಶೇಖರ್ ಮೋಹನ್, ಕ್ಷೇಮ ಸರ್ಜರಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜಶೇಖರ್ ಮೋಹನ್, ಡಾಕ್ಟರ್ ಅಲ್ಮಜ್ ರೆಹಮಾನ್ ಮತ್ತು ಡಾಕ್ಟರ್ ತನ್ವೀರ್ ರಾವ್, ಡಾಕ್ಟರ್ ಬೊಮ್ಮಿರೆಡ್ಡಿ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.